ಎಂಚ ಬರೋನುಂಡು ಮಾರ. ಭಾನು ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಭಿಪ್ರಾಯವನ್ನು ತಿಳಿಸಿ. ಕ್ಯಾಮರಾಮ್ಯಾನ್ ಅರುಣ್ ಜೊತೆ ಸಾಯಿ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಇವತ್ತು ಡೇ 5. ಸೊ ಇವತ್ತು ಇಲ್ಲಿಂದ ಸರಂಪುರ ಹೋಗ್ತಿದ್ದೀವಿ. ಸಾರಾನ್ ನಾಟ್ ಸಾರನ್. ಇನಾಗ್ರೇಷನ್ ಬೈ ಸಾಯಿ. You are in Instagram? Yeah, I'm on Instagram as well. AnnyArun. ಅನ್ನೀರು ಮೂರಲ್ಲೇರು ಲಾಸ್ಟ್ ಟೈಮ್ ಬೈದಿನ ಸಚಿನ್ ಆ್ಯಂಡ್ ಮೆನಿ ಅದರ್. ಗುಡ್ ಮಾರ್ನಿಂಗ್, ಡೇ 5. ಇವಾಗ ಇಲ್ಲಿ ಹೋಮ್ ಸ್ಟೇಯಿಂದ ಹೊರಡ್ತಾ ಇದ್ದೀವಿ. ಬಿಲ್ ಎಲ್ಲ ಸೇರಿ ಅರೌಂಡ್ 9,150ವರೆಗೆ ಆಯಿತು. 2 ದಿವಸದ್ದು ಪರ್ ಹೆಡ್ 1,200. ಅದರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡ್ ಆಗುತ್ತೆ, ಲಂಚ್ ಇಲ್ಲ. ಸೊ ನಾವು ಲಂಚ್ ಮತ್ತು ಸಂಜೆ ಸ್ನ್ಯಾಕ್ಸ್ ಅದೆಲ್ಲ ತಗೊಂಡಿರೋದು ಸೇರಿ ಬಟ್ ಅರೌಂಡ್ 9,000 ಪ್ಲಸ್ ಆಯಿತು. ಸಾಹಿಲ್ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು 8,500 ಮಾಡಿದ್ದಾರೆ. ಇಲ್ಲಿಂದ ಈಗ ಹೊರಟ್ರೆ ಸುಮ್ಮನೆ ಹಂಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಸಹರಾನ್ ಹೋಗ್ತೀವಿ. ಈಗ ಇನ್ನೂ ಸ್ವಲ್ಪ ಫಾಗಿ ಇದೆ. ಫಸ್ಟ್ ಪೆಟ್ರೋಲು ಎಸ್ ಕಾಣ್ತಾ ಇದೆ. ಓ ನೈಸ್. ಇದು ಈ ಕಡೆ ತಾನಿದಾರ ಅಂತೇಳಿ ನಿನ್ನೆ ಅವ್ರು ಸಜೆಸ್ಟ್ ಮಾಡಿದ್ರು ಒಂದು ತಾನಿದಾರ್ ಬರ್ಬೋದು ಅಂತ. ಬಟ್ ನಾವು ಹೇಗೂ ಇದೇ ರೂಟ್ ಇಟ್ಕೊಂಡು ಸಹರಾನ್ ಹೋಗೋದು. ಐ ಥಿಂಕ್ ಇನ್ನೆರಡು 2-3 ಕಿಲೋಮೀಟರ್ಸಲ್ಲಿ ತಾನಿದಾರ. ಐ ಥಿಂಕ್ ಅಲ್ಲಿ ಕಾಣ್ತಾ ಇರೋದು ಅದೇ ತಾನಿದಾರ ಆ್ಯಕ್ಚುಲಿ ಇವಾಗ ನೋಡಿದ್ದು. ಇನ್ನೂ ಒಂಥರ ಮೂವಿಯಲ್ಲೆಲ್ಲ, ಈ ಹಿಂದಿ ಮೂವಿಯಲ್ಲಿ ಐ ಥಿಂಕ್ ತುಂಬ ಹಳೆ ಮೂವೀಸಲ್ಲೆಲ್ಲ ಈ ಥರ ಪೈನ್ ಟ್ರೀಸ್ ಮಿಡ್ಲಲ್ಲೆಲ್ಲ ಓಡ್ಕೊಂಡು ಹೋಗೋದೆಲ್ಲ ಸಾಂಗ್ ಡ್ಯಾನ್ಸ್ ಎಲ್ಲ ಇರ್ತದೆ, ಎಲ್ಲ ಹಾಗೆ ಇದೆ. ನಮ್ಮ ಹಂಗೆ ಇದು ಈ ಪೈನ್ ಇದೆಲ್ಲ ಆ ಕೋನೆಲ್ಲ ಇಟ್ಕೊಂಡು ಕೊಟ್ಟರೆ ಫುಲ್ ಖುಷಿ ಆಗೋದು ಬೆಂಕಿ ಹಾಕ್ಲಿಕ್ಕೆ. ನಾವು ಚಿಕನ್ನಲ್ಲಿರುವಾಗ ಈ ಬಿಸಿಲಿ ನೀರು ಹಂಡೆಲ್ಲ ಬಿಸಿ ಮಾಡೋಕ್ಕೆ ಸ್ನಾನಕ್ಕೆ ನಾವು ಇದು ತರಗೆಲೆಲ್ಲ ರಾಶಿ ಹಾಕಿ ತರ್ತಾ ಇದ್ವಿ. ಅದು ಎಷ್ಟು ತಂದರೂ ಲೈಕ್ ವಿದಿನ್ ಒಂದು ಸ್ವಲ್ಪ ಇದರಲ್ಲೇ ಖಾಲಿ ಆಗುತ್ತೆ. ಮತ್ತು ಕಟ್ಟಿಗೆ ಎಲ್ಲ ಇದೆಲ್ಲ ಮರ ಎಲ್ಲ ಎತ್ಕೊಂಡ್ಬರ್ತಿದ್ವಿ, ಅದೆಲ್ಲ ಚಿಕ್ಕದು. ಬಟ್ ಇದು ನಮ್ಮ ಕಡೆ ಹೆಚ್ಚಾಗಿ ತರಗೆಲೆ ತರ್ತಾ ಇದ್ದದ್ದು ಮೊದಲು. ತರಗೆಲೆ ತಂದ ದಿವಸ ಎಲ್ಲ ನಮಗೆಲ್ಲ ಸ್ಪೆಷಲ್ ತಿಂಡಿ ಎಲ್ಲ ಮಾಡ್ತಾಯಿದ್ರು. ಅವ್ರಿಗೆ ಅದೆಲ್ಲ ಖುಷಿ ಆಗೋದು. ಈ ಥರ ಇದ್ರಿಗೆ ಈ ಪೈನ್ ಕೋನೆಲ್ಲ ಎಷ್ಟು ಒಳ್ಳೆ ಉರಿತದೆ ಅಂತ ನೋಡೋ ಖುಷಿ ಆಗೋದು. ನಮ್ಮ ಕಡೆ ಎಲ್ಲ ಇದ್ದಿದ್ರೆ ಇದೇ ಫುಲ್ ರಾಶಿಯಾಗಿ ಉರಿಸ್ತಾ ಇದ್ವಿ. ಈ ಸಲ ಮಿತ್ತಡು ಪೂತುಲ ಹೋಯ್ತ ಮರ ಆ್ಯಪಲ್ 10 ಅದಲ್ಲ ನೈಸ್. ಮೋಸ್ಟ್ಲಿ ಇದೆ ತಾನಿದ್ದಾರೆ. ಇಲ್ಲೊಂಥರ ಒಳ್ಳೆ ವ್ಯಾಲಿ ವ್ಯೂ ಇದೆ. ಮೋಸ್ಟ್ಲಿ ಇಲ್ಲಿ ಕೂಡ ಸ್ಟೇ ಆಪ್ಷನ್ ಇರ್ಬೋದು. ನೈಸ್. ಇದು ಆ್ಯಪಲ್ದೇ ಪೂ ಅದಾದ ಮಾರ ಮೂಲ ಆ್ಯಪಲ್ ಹೂ ಬಿಡೋದು ಉಂಡ್ಯಾ. ಆ್ಯಪಲ್ ಹೂ ಬಿಡ್ತಾ ಇದೆ. ನಾವು ವಾಪಸ್ ಬರೋವಾಗ ಆ್ಯಪಲ್ ಆಗಿರ್ಬೋದು. ಅಲ್ಲಿ ರಿವರ್ ಕಾಣ್ತಾ ಇದೆ, ಅದೊಂದು ರಿವರ್ ಹಿಂಗೆ ಬಂದಿರೋದು ವ್ಯಾಲಿ. ಅಲ್ಲೇ ಸೈಡ್ ಆ ರೋಡಿಗೆ ಹೋಗ್ಬೇಕಂತ ನಾವು ಇವಾಗ ಡೌನು. ಕ್ರೇಜಿ ಇದೆ ವ್ಯೂಸ್. ಅಡೆ ತುಲ ಕೊಡಿ ಮಠ ಉಂಡು ಇಲ್ಲಿ. ಕ್ರೇಜಿ. ಎಂಚ ಬರೋನುಂಡು ಮಾರ. ಸೆಕ್ಸಿ ಇದೆ. ನಾವೀಗ ಬಂದಿರೋ ರೋಡು
ಕ್ರೇಜಿ ಕ್ರೇಜಿ ಕ್ರೇಜಿ. ಇಲ್ಲಿಂದ ಒಂದು ದೊಡ್ಡ ರಿವರ್ ಕೂಡ ಕಾಣ್ತದೆ. ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೆ ರೋಡು. ನೈಸ್. ಯಪ್ಪ ಆ್ಯಪಲ್ ಕ್ರೇಜಿ. ಫುಲ್ ಸೈಡಲ್ಲಿ ನಿಲ್ಸಿದ್ದಾರೆ ಕೊಂಡೋಗಿ. ಅಲ್ಲೊಬ್ರು ಲೋಕಲ್ ಇದ್ರು, ಇಲ್ಲೋಗಿ ಅಂತ ಈ ಕಡೆ ಕಳಿಸಿದ್ರು. ಒಂದು ಮಂಗಳೂರಿನ ದಾಂಡಿಗರು. ಓಹೋ ಹೋ ಹೋ ಹೋ. ಗಮ್ಮತ್ತ ಯಾವಲ್ಲಿ ಬಂದು ತಿನ್ನೋದು ಪೋಲೆ ಬಂದು ಗಡಪ ಅದೇ ಮಾರ. ಅಲ್ಲ ಜಿಂದುಪುರದ ಒಂದರೆ ದಾದಾ ಈ ರೋಡನ್ನೆಲ್ಲ ನೋಡಿ, ಇದು ವಿಡಿಯೋ ನೋಡಿ ಇಷ್ಟೆಲ್ಲ ರಫ್ ಇದ್ರೆ ಬೇಡ ಮಾರ ಹೋಗೋದು ಅಂತ ಸ್ಪೀಟಿ. ಆ್ಯಕ್ಚುಲಿ ರೋಡ್ ಚೆನ್ನಾಗಿದೆ, ನಾವು ಸುಮ್ಮನೆ ಒಳಗಡೆ ಇಟ್ಕೊಂಡು ಬಂದು ಈ ಥರ ರೋಡಲ್ಲಿ ಬರ್ತಾಯಿದ್ದೀವಿ ಅಷ್ಟೇ. ಬಟ್ ಇದೆ ಒಳ್ಳೆ ಅಡ್ವೆಂಚರ್ ಆಯ್ತು ಈಗ ನಮಗೆ. ಐವತ್ತು ಜನ ಬರ್ಚ್ ದಾಯ್ ಬರ್ಚ್. These are all chilli baby. ನನ್ನ ತೋರ್ಪೋಡು ಸಕ್ಸಸ್ಫುಲಿ ಕಂಪ್ಲೀಟಿಂಗ್. ಬಾನು ಫುಲ್ಲು ಬ್ರೇಕ್ ತೊರ್ತು ಗಾಡಿ ಸ್ಲೋ ಬರ್ತೇನೆ. ತುಂಬಲು ರೆಡಿಯಾಗಿದ್ದಾರೆ. ಭಾರಿ ಚಂದದೊಂದು ಗಿಡ ಸಿಕ್ಕಿತ್ತು, ಒಳ್ಳೆ ಹೂ ಬಿಡ್ತದಂತೆ. ಮನೆಗೆ ತಗೊಂಡೋಗಿ ಒಂದು ಗಿಡ ನೆಡುವ ಅಂತೇಳಿ ಬಾನು ಬ್ಯಾಗ್ ಹಿಡ್ದಿಲ್ಲ ಜೊತೆ ಗಂಟೆ ಹೂ ಹಾಕ್ಬಿಡಿ ಬಾರಿಸೋದು. ಒಳ್ಳೆ ಹೂ ಆಗ್ತದಂತೆ ಅದರಲ್ಲಿ. ಅಟ್ ದ ಪೀಕ್ ಆಫ್ ಆಲ್ಮೋಸ್ಟ್ ಪೀಕ್ ಎಲ್ಲ ಕಾಣ್ತಾ ಇದೆ. ಅದು ಕಾಲ್ಪದ ನೈಸ್. ಆಯ್ತು ಮತ್ತೆ ಇನ್ನೊಂದು 5-10 ಕಿಲೋಮೀಟರ್ಸಲ್ಲಿ ಹೋಮ್ ಸ್ಟೇ ಸಿಗುತ್ತೆ. ಲಂಚ್ ಟೈಮ್ ಆಯಿತು, ಆಲ್ಮೋಸ್ಟ್ 1.5 ಗಂಟೆ ಆಯ್ತು ಇವಾಗ. ಅಲ್ಲಿ ಹೋಗಿ ಊಟ ಮಾಡಿ ಲಗೇಜ್ ಎಲ್ಲ ಇಟ್ಟು ಮತ್ತು ಸ್ವಲ್ಪ ಸಾರಾನ್ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ತಿರುಗಾಡ್ತೀವಿ ಏನಾದ್ರು ನೋಡೋದಿದ್ರೆ. ಆ್ಯಕ್ಚುಲಿ ಚಳಿ ಇದೆ, ಬಟ್ ಇವಾಗ ಇಲ್ಲಿ ಕೆಳಗಡೆ ಬಂದಮೇಲೆ ನಾವು ಒಂದ್ಸಲ ಕೆಳಗೆ ಇಳಿದ್ಮೇಲೆ ಚಳಿ ಇಲ್ಲ. ಆ್ಯಕ್ಚುಲಿ ಸ್ವಲ್ಪ ಸೆಕೆನೇ ಜಾಸ್ತಿ, ಅಂದರೆ ಬಿಸಿಲು ಸರಿ ಹೊಡಿತಾ ಇದೆ. ಸೊ ನಾನು ಆ್ಯಕ್ಚುಲಿ ವಿದೌಟ್ ಏನು ವಿಂಟರ್ ಲೇಯರ್ ಹಾಕ್ಕೊಂಡೇ ಇಲ್ಲ, ಜಸ್ಟ್ ಒಂದು ಬೇಸ್ ಲೇಯರು, ಅದರ ಮೇಲೆ ಜಾಕೆಟ್ ಹಾಕ್ಕೊಂಡಿರೋದು, ಫುಲ್ ಮೆಶ್ ಜಾಕೆಟ್. ಬಟ್ ಇದು ಮಧ್ಯಾಹ್ನ ಅಲ್ಲ, ನೈಟ್ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಇಲ್ಲೂ ನೋಡಿದೆ ಅರೌಂಡ್ 5 ಡಿಗ್ರೀಸ್ ಎಲ್ಲ ಬರುತ್ತೆ ನೈಟ್. ಸೂಪರಾಗಿ ಕಾಣ್ತಾ ಇದೆ. ಜೊತೆ ಒಂದಿಲ್ಲ ಓ ಮಲ್ಲಗುಂಡಿ.
ನೈಸ್ ಟ್ರೀಸ್ ಇದೆಲ್ಲ ಫುಲ್ ವೈಟ್. ಇದೇ ಆ್ಯಪಲ್ ಮೋಸ್ಟ್ಲಿ. ನೋಡಿ ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಆ್ಯಪಲ್ ಇದ್ದು ಹೂ ಬಿಟ್ಟು ಈಗ ಕೆಳಗೆ ಬೀಳ್ತಾನೆ ಇದೆ. ವಾಪಸ್ ಬರೋ ಗ್ಯಾರಂಟಿ ಆ್ಯಪಲ್. ಇಲ್ಲಿ ಕೆಳಗಡೆ ಬಂದು ಇದು ನಮ್ಮ ರೂಮು. ಇಲ್ಲಿ ಸಾಯಿಗೆ ಅದು. ಇಲ್ಲಿ ಬಂದು ಇಲ್ಲೊಂದು ರೂಮ್, ದೊಡ್ಡ ರೂಮ್. ಇದು ನಮ್ಮದು ಪಾಶ್. ಇಲ್ಲಿಂದ ಒಳ್ಳೆ ವ್ಯೂ ಇದೆ. ಅದಕ್ಕಿಂತ ಇಲ್ಲೇ ವ್ಯೂ ಇದೆ, ತೋರಿಸ್ತೀನಿ. ಸಿ ಇದೊಂದು ಹೂವು ನೋಡಿದೆ, ಚೆನ್ನಾಗಿದೆ ಇದು. ನೈಸ್. ಸ್ವಲ್ಪ ಮೌಂಟೇನ್ ಕೂಡ ಕಾಣ್ತದೆ. ಇಲ್ಲಿದೆ ಮೌಂಟೇನ್. ಊಟ ಆಯಿತು. ಇಲ್ಲಿಂದ ಮುಂದೆ ಹೋದರೆ ಒಂದು ಟ್ರೈಲ್ ಇದೆ ಅಂತೆ, ಟೆಂಪಲ್, ಮತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ಲಿ ಅವರು ಹೋಟೆಲವರು ಸಜೆಸ್ಟ್ ಮಾಡಿದರು. ಸಾಯಿ ಬೇರೆ ಮೊದಲೇ ಒಂದು ಮಾರ್ಕ್ ಮಾಡಿದ್ದ ಪ್ಲೇಸ್. ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸ್ಪ್ಲೋರ್ ಮಾಡಿಕೊಂಡು 1 ಗಂಟೆ ಇನ್ನೂ ಸನ್ಲೈಟ್ ಇನ್ನೂ ಆಗೋಕ್ಕೆ ಕಡಿಮೆ ಟೈಮ್ ಇದೆ. ಸಣ್ಣ ಸೆಟ್ ಆದಾಗ ಬಂದ ಕೂಡಲೇ ಟೆಂಪ್ರೇಚರ್ ಎಲ್ಲ ಡ್ರಾಪ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಇಟ್ಸ್ ಫೈನ್. ಇವಾಗ ಆ್ಯಕ್ಚುಲಿ ಸ್ವಲ್ಪ ಬಿಸಿಲೇ ಇದೆ. ಲೆಟ್ಸ್ ಗೋ ಡೂ ಸಮ್ ಸರಾನ್ ಎಕ್ಸ್ಪ್ಲೋರೇಷನ್. ದ ಲ್ಯಾಂಡ್ಸ್ಕೇಪ್ ಇಲ್ಲಿ ನೋಡಬೇಕಿರೋದು. ಬಟ್ ಸ್ವಲ್ಪ ಮೈ ಮಾರಿದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ಪುಟಕ್ಕಂತ ಕೆಳಗಡೆ. ಲ್ಯಾಂಡ್ಸ್ಕೇಪ್ ಅಂದರೆ ಅಲ್ಪ ತೂಲಗ ಲೈನ್ ಅದು ಕಟ್ಟಾಗಿ ಕೆಳಗೆ ಬಿದ್ದಾಗಿಲ್ವ ಅದು ಸ್ವಲ್ಪ ಅದಾ ಒಂಥರ ಫುಲ್ ವ್ಯಾಲಿ ಕ್ರಿಯೇಟ್ ಅದಾಗಿದೆ. ಕ್ರೇಜಿ ಮ್ಯಾನ್. ಎಷ್ಟು ಚೆನ್ನಾಗಿದೆ ಇದು. ಭಾಳ ಚೆನ್ನಾಗಿ ಆ್ಯಪಲ್ ಗಿಡದ ಹೂವುಗಳು. ಹೂವನ್ನು ಮಾರುತ್ತಾ ವಾಡಿ ಇತ್ತಿ ಆಡುತ್ತಾ ಬರುತ್ತೀಯಳು. ಫುಲ್ ಕೆಳಗಡೆ ದೊಡ್ಡ ಕ್ಲಿಫ್. ಕೆಳಗೆ ಬಿದ್ದರೆ ಒಂದೇ ಒಂದು ರೋಡಲ್ಲಿ ವೆಹಿಕಲ್ ಸಿಕ್ಕಿಲ್ಲ ನಮಗೆ. ಅಲ್ಲಿಂದ ಹೊರಟ ನಂತರ ಒಂಥರ ಫುಲ್ ನಿರ್ಜನ ಆಗೇ ಇದೆ. ಐ ಮೀನ್ ಆ ಕಡೆ ಕೆಲವು ಕಡೆ ಆ ಕಡೆ ತುಂಬ ಮನೆ ಇದೆ, ಈ ಕಡೆ ಅಷ್ಟಿಲ್ಲ ಅನಿಸುತ್ತೆ. ಒಂದೇ ಒಂದು ಗಾಡಿ ಪಾಸ್ ಆಗಿಲ್ಲ ಆವಾಗಿಂದ. ಒಂದು ರೋಡೆಲ್ಲ ಬ್ಲಾಕ್ ಆಗಿದೆ ಮುಂದೆ. ರೆಡಿ. Oh, this is nice. ಎಂಜ ತೋಜೊಂದುಲ ಹೆಂಗಿದೆ ಇದು ವ್ಯೂ. $1 million.
ಆ್ಯಕ್ಚುಲಿ ಇದು ಇಲ್ಲಿವರೆಗೆ ಮಾತ್ರ ಅಂತ ಹೇಳಿದರು ಅವರು ರೋಡು. ನಾನು ಅಲ್ಲಿ ಅವ್ರಿಗೆ ಕೇಳ್ತೀನಿ ಇದು ಊರಿ ಹೆಸರೇನಂತೇಳಿ. ಬಟ್ ಸಖತ್ ಅಮೇಝಿಂಗ್ ಇದೆ. ನಮಗೂ ಆ್ಯಕ್ಚುಲಿ ಇಲ್ಲಿ ಊರ ಹೆಸರು ಗೊತ್ತಿಲ್ಲ, ನಾವು ಬಂದ್ವಿ ಹಂಗೆ ನೋಡಿಕೊಂಡು. ಇಲ್ಲಿ ಬಂದಮೇಲೆ ಕೇಳಿ ಹೇಳ್ತೀನಿ ಅದು ಊರ ಹೆಸರು ಏನು ಅಂತೇಳಿ. ರೋಡ್ ಎಂಡ್. ಜಪ್ಪು ಬಾನು ಗಟ್ಟಿ ಹಿಡ್ಕೊಂಡು ಕೂತಿದ್ದಾಳೆ. ಹೆಜ್ಜೆಜ್ಜಿಗೆ ಎರಡು ಹೆಂಗಿದೆ ಅಂದರೆ ಇದು ಯಪ್ಪ. ನಾವು ಅಲ್ಲಿಂದ ಬಂದಿರೋದು ಈಗ ಮೇಲ್ಗಡೆ. ಇದು ಎಂಡ್ ಈ ರೋಡು. ಮೇಲ್ಗಡೆ ಒಂದು ಟೆಂಪಲ್ ಇದೆ ಹೋಗೋದಾದರೆ. ಎಂಜಪ್ಪದಾರು ಕಿನ್ನು ಅದ, ಕಿನ್ನು ಅದ. ಸೊ ಈ ಊರ ಹೆಸರು ಕಿನ್ನು ಅಂತೇಳಿ. ಇಲ್ಲಿ ಬಂದರೆ ಎಷ್ಟು ಚೆನ್ನಾಗಿರೋ ವ್ಯೂ ಅಂದರೆ ಆಲ್ ದ ವೇ ನಿಮ್ಗೆ ಬರೋದೊಂಥರ ಒಳ್ಳೆ ಅಡ್ರಿನಲಿನ್ ಇದರ ಥರ ಪಂಪಿಂಗ್ ಟೈಪು. ಎಲ್ಲ ನ್ಯಾರೋ ಟರ್ನ್ಸ್. ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಪುಲ್ಕ ಗುಂಡಿಗೆ ಡಬ್ಬಿ ಕಾಸಾಕಿದಾಗೆ. ಇಲ್ಲಿ ವಸ್ತು ಮಾಡಿದ್ದಾರೆ, ಇನ್ನೂ ನೇಮ್ ಮಾಡಿಲ್ಲ. ಇಲ್ಲಿ ಕಾಣುತ್ತೆ ನಿಮಗೆ ದ ಅಮೇಝಿಂಗ್ ವ್ಯೂ. ಅಲ್ಲಿ ಊರಲ್ಲಿ ಅಲ್ಲಿ ಕೂಡ ಫುಲ್ ಸ್ನೋ ಇದೆ. ಇಲ್ಲಿ ಎಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರೆ ಎಷ್ಟೆಲ್ಲ ರೋಡ್ ಇದೆ. ಅದು ಫುಲ್ ಆಫ್ ರೋಡ್, ಅಲ್ಲಿ ಮೇಲ್ವರೆಗೆ ಹೋಗ್ಬೋದು. ಸೋ ನೈಸ್. ಕೆಳಗಡೆ ಚೆನ್ನಾಗಿ ಕಾಣ್ತಾಯಿದೆ ಅಂದರೆ ಇದು ನಾವು ಬಂದಿರೋದು ಮೇಲ್ಗಡೆ. ಈಗ ನಾವೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ತಗೊಳ್ಳುವ. ಭಾನು ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಭಿಪ್ರಾಯವನ್ನು ತಿಳಿಸಿ. ಕ್ಯಾಮರಾಮ್ಯಾನ್ ಅರುಣ್ ಜೊತೆ ಸಾಯಿ. ರೈಟ್ ನೋಡಿ ಹಿಂಗಿದೆ ಬಿದ್ದರೆ. ಪ್ರತಿ ಟರ್ನ್ ಕೂಡ ಹೀಗೆ ಕ್ರಾಸ್ ಮಾಡಿದರೆ ಅವ್ರಿಗೆ ಹೆದರಿಕೆ ಆಗಿದೆ ನಮ್ಮನ್ನು ನೋಡಿ. ಅದಕ್ಕೆ ಸುಮ್ಮನೆ ಸೈಡಲ್ಲಿ ನಿಂತಿದ್ದಾರೆ. ಅವರು ಮೇಲೆ ಹೋಗ್ತಿದ್ದಾರೆ ಅನಿಸುತ್ತೆ, ಚಿಕ್ಕ ಮಕ್ಕಳು. ಬಾಯ್ 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 ಬಾಯ್. ತೊಂದರೆ ಓಕೆ. ಕಿನ್ನು ಒಂದು 10-12 ಕಿಲೋಮೀಟ್ರ್ ಇದೆ ಫ್ರಮ್ ಸರಾನಿಂದ. ಇದೊಂದು ಇನ್ನೊಂದು ಆಫ್ ರೋಡು.
ನೋಡೋಣ. ಇಲ್ಲಿಂದ ಅದು ಶಾರ್ಟ್ ಕಟ್ ಇದೆಯಂತೆ ಸರಾನ್ಗೆ ಕನೆಕ್ಟ್ ಆಗೋದು. ದಟ್ಸ್ ರೈಟ್. उधर से अच्छा है ना वो नहीं यहीं से ही इधर गलत होता है नीचे तो गर्मी आजकल है ना. अभी एप्पल नहीं मिलेगा. एप्पल का पता नहीं किसने होते रखी हुई तो रखी हुई तो होते ना कैसे रखते तो है ना फिर वो ये हो जाते हैं कांड आ जाते फ्रेश नहीं रहेगा. हाँ फ्रेश एक बारी ना हमारा बगीचा यहाँ नीचे से वो भी आए हुए फिर बच्चे फिर आए पास से घूमने हुए ऐसा है क्या? तब तो सेब लगे हुए बच्चे भी थे लाए हुए आम से फ्लोरिंग नहीं हो रहा हाँ इसमें लगता है. ओके ओके. थैंक यू. ಟೆಂಪಲ್ ಬದರ್ ಅದ भीम काली टेम्पल ಭೀಮ್ ಕಾಳಿ ಟೆಂಪಲ್. ಭೀಮ್ ಕಾಳಿ ಟೆಂಪಲ್ ಅಂತ ಹೇಳಿ काली के बाद ना के भी ताल ಲೈಟ್ ಬೋರ್ಡ್ ದಟ್ ರೈಸ್ ಒನ್. ಓಕೆ, ಇಲ್ಲಿ ಹೋಗಿ ಬಂದ್ವಿ. ಇದೇ ಟೆಂಪಲ್. ಅಲ್ಲಿ ಒಳಗಡೆ ಮೊಬೈಲ್ ಕ್ಯಾಮ್ರಾ ಯಾವುದು ಅಲೌ ಮಾಡಲ್ಲ. ಭೀಮಕಾಳಿ ಟೆಂಪಲ್, ಬಟ್ ದುರ್ಗೆದು ಎಲ್ಲ ಥರದ್ದು ಮೂರ್ತಿ. ಇಟ್ಸ್ ನೈಸ್ ಆ್ಯಕ್ಚುಲಿ. ನಿಮಗೆ ಮೊಬೈಲ್, ಪರ್ಸ್ ಎಲ್ಲ ಆ್ಯಕ್ಚುಲಿ ಹೊರಗಡೆ ಇಲ್ಲಿಟ್ಟು ಅಲ್ಲಿಂದ ಒಳಗಡೆ ಬೇಕು. ಇದರ ತುದಿಯಲ್ಲಿ ಕಾಣ್ತಿರೋ ಅದರ ಮೇಲ್ಗಡೆ ರೌಂಡಾಗಿ ಮೇಲ್ಗಡೆ ತುದಿಯಲ್ಲಿ ಟೆಂಪಲ್ ಚೆನ್ನಾಗಿದೆ. ನೈಸ್, ಪೀಸ್ಫುಲ್. ಯಾರು ಜನನೇ ಇರಲಿಲ್ಲ, ನಾವೇ ಇದ್ದಿದ್ದು 3 ಜನ. ಇದು ಎಂಟೈರ್ ಪ್ಲೇಸ್ ಕೂಡ ತುಂಬ ಸಖತ್ ಪೀಸ್ಫುಲ್ ಇದೆ. ಎಂಥ ನಾಯ್ಸ್ ಇಲ್ಲ, ಏನಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಈಟ್ ನಾವು. ಭಾನುವಕ್ಕ ಬಂದು